ದಕ್ಷಿಣ ಕನ್ನಡ ಜಿಲ್ಲೆಯ ಅತಿದೊಡ್ಡ ಜಾತ್ರೆಗಳಲ್ಲಿ ಒಂದಾದ ಪುತ್ತೂರು ಮಹಾಲಿಂಗೇಶ್ವರ ದೇವರ ಜಾತ್ರೆ ಅತ್ಯಂತ ಸಂಭ್ರಮದಿಂದ ನಡೆಯುತ್ತಿದೆ. ರಾಜ್ಯದಲ್ಲಿ ಹಿಜಾಬ್ ಪ್ರಕರಣದ ಗೊಂದಲದ ಬಳಿಕ ದೇವಸ್ಥಾನಗಳಲ್ಲಿ ಅನ್ಯಮತೀಯರಿಗೆ ವ್ಯಾಪಾರಕ್ಕೆ ಅವಕಾಶ ನೀಡಬಾರದು ಎನ್ನುವ ಹಿಂದೂ ಸಂಘಟನೆಗಳ ಒತ್ತಾಯದ ಹಿನ್ನೆಲೆಯಲ್ಲಿ ಈ ಬಾರಿ ಪುತ್ತೂರು ಜಾತ್ರೆಗೆ ಅನ್ಯಮತೀಯ ವ್ಯಾಪಾರಿಗಳಿಗೆ ವ್ಯವಹಾರ ಮಾಡಲು ಸಂಪೂರ್ಣ ನಿಷೇಧ ಹೇರಲಾಗಿದೆ. ಈಗಾಗಲೇ ದೇವರಗದ್ದೆಯಲ್ಲಿ 300ಕ್ಕೂ ಅಧಿಕ ವಿವಿಧ ಅಂಗಡಿಗಳು ತಲೆ ಎತ್ತಿವೆ. ಪುತ್ತೂರು ಜಾತ್ರೆಯಲ್ಲಿ ಅತ್ಯಂತ ಹೆಚ್ಚು ಜನ ಸೇರುವಂತಹ ಏಪ್ರಿಲ್ 16ರಂದು ನಡೆಯುವ ಉಳ್ಳಾಲ್ತಿ ದೈವ ಮತ್ತು ಮಹಾಲಿಂಗೇಶ್ವರ ದೇವರ ಭೇಟಿ, ಏಪ್ರಿಲ್ 17ರಂದು ನಡೆಯುವ ಮಹಾಲಿಂಗೇಶ್ವರ ದೇವರ ಬ್ರಹ್ಮರಥೋತ್ಸವ, ಸಿಡಿಮದ್ದು ಪ್ರದರ್ಶನವನ್ನು ದೃಷ್ಟಿಯಲ್ಲಿಟ್ಟುಕೊಂಡೇ ಅಂಗಡಿಗಳನ್ನು ಹೆಚ್ಚಿನ ಹಣ ನೀಡಿ ಹರಾಜಿನಲ್ಲಿ ಪಡೆದುಕೊಳ್ಳುತ್ತಾರೆ. ಆದರೆ ಉಳ್ಳಾಲ್ತಿ ಮತ್ತು ಮಹಾಲಿಂಗೇಶ್ವರ ದೇವರ ಭೇಟಿ ದಿನದಂದು ಜಾತ್ರೆ ಗದ್ದೆಯ ಹೊರಗೆ ಮಲ್ಲಿಗೆ ವ್ಯಾಪಾರಕ್ಕೆ ಹೆಚ್ಚಿನ ಬೇಡಿಕೆ ಇದೆ. ಪುತ್ತೂರು ಬಲ್ನಾಡಿನಿಂದ ಮೆರವಣಿಗೆ ಮೂಲಕ ಮಹಾಲಿಂಗೇಶ್ವರ ಸನ್ನಿಧಿಗೆ ಆಗಮಿಸುವ ಉಳ್ಳಾಲ್ತಿ ದೈವಕ್ಕೆ ಹಾದಿಯುದ್ದಕ್ಕೂ ಮಲ್ಲಿಗೆ ಹರಕೆ ನೀಡುವಂತಹ ಪರಿಪಾಠವಿದೆ. ಈ ಮಲ್ಲಿಗೆ ವ್ಯಾಪಾರದಲ್ಲಿ ಹಿಂದೆ ಅನ್ಯಮತಿಯರು ವ್ಯಾಪಾರದಲ್ಲಿ ತೊಡಗಿಕೊಳ್ಳುತ್ತಿದ್ದರು. ಆದರೆ ಹಿಜಾಬ್ ಗೊಂದಲದ ಬಳಿಕ ಅನ್ಯಮತಿಯರಿಗೆ ಮಲ್ಲಿಗೆ ವ್ಯಾಪಾರಕ್ಕೆ ಅವಕಾಶ ನೀಡಬಾರದು ಹಾಗೂ ಮಲ್ಲಿಗೆಯನ್ನು ಹಿಂದೂಗಳ ಅಂಗಡಿಗಳಿಂದಲೇ ಖರೀದಿಸಬೇಕು ಅನ್ನೋ ಮನವಿಯನ್ನು ಹಿಂದೂ ಸಂಘಟನೆಗಳು ಮಾಡಿವೆ. ಉಳ್ಳಾಲ್ತಿ ದೇವರ ಭೇಟಿಯ ಒಂದೇ ದಿನ ಸುಮಾರು 50 ಲಕ್ಷಕ್ಕೂ ಮಿಕ್ಕಿದ ಮೌಲ್ಯದ ಮಲ್ಲಿಗೆ ವ್ಯಾಪಾರ ಆಗುತ್ತಾ ಇತ್ತು. ಹಿಂದೂಗಳ ಹಬ್ಬವಾಗಿರುವುದರಿಂದ ಹಿಂದೂಗಳಿಂದ ಭಕ್ತಾದಿಗಳು ಮಲ್ಲಿಗೆಯನ್ನು ಖರೀದಿಸಬೇಕೆಂದು ಹಿಂದೂ ಸಂಘಟನೆಗಳು ಮನವಿ ಮಾಡಿವೆ. ಈ ಕಾರಣದಿಂದ ಬಲ್ನಾಡಿನಿಂದ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬರುವ ಹಾದಿಯಲ್ಲೆಲ್ಲ ಹಿಂದೂ ಸಂಘಟನೆಗಳು ಮಲ್ಲಿಗೆಯ ಸ್ಟಾಲ್ಗಳನ್ನು ಹಾಕಿವೆ. ಕಳೆದ 7 ವರ್ಷದಿಂದ ಹಿಂದೂ ಜಾಗರಣ ವೇದಿಕೆ ಪುತ್ತೂರು ನಮ್ಮ ಮಹತ್ವಭಾರ ಮಹಾಲಿಂಗೇಶ್ವರ ಜಾತ್ರೋತ್ಸವದ ಪ್ರಯುಕ್ತ ದಂಡನಾಯಕ ಉಳ್ಳಾಲ್ತಿ ಅಮ್ಮನ ಅವರ ಭೇಟಿಯ ಸಂದರ್ಭದಲ್ಲಿ ಹಿಂದೂಗಳ ಪವಿತ್ರವಾದ ಈ ಒಂದು ಆಚರಣೆಯನ್ನು ನಾವು ಹಿಂದೂಗಳೇ ಒಂದು ಆಚರಣೆ ಮಾಡಬೇಕು. ನಮ್ಮ ಅನ್ಯಮತೀಯರು ನಮ್ಮ ಹಿಂದೂ ಹಬ್ಬಗಳಲ್ಲಿ ವ್ಯವಹಾರವನ್ನು ಮಾಡಿ ನಮಗೆ ವಿರುದ್ಧವಾದ ಕಾನೂನು ಬಾಹಿರ ಹಾಗೂ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸುತ್ತಿರುವ ಕಾರಣ ನಾವೆಲ್ಲ ಒಂದುಗೂಡಿ ಹಿಂದೂಗಳ ಹಬ್ಬವನ್ನು ಹಿಂದೂಗಳೇ ಆಚರಿಸುವ ಎನ್ನುವ ಉದ್ದೇಶದಿಂದ ನಾವು ವರ್ಷಂಪ್ರತಿಯಂತೆ ಈ ಸಲವೂ ಮಲ್ಲಿಗೆ ವ್ಯಾಪಾರವನ್ನು ಮಾಡಿದೆವು. ಇದರಲ್ಲಿ ಈ ಸಲ ಸ್ವಲ್ಪ ರೇಟ್ ಹೆಚ್ಚಿದ್ದ ಕಾರಣ ಸ್ವಲ್ಪ ನಮಗೆ ಗ್ರಾಹಕರು ಅಂದರೆ ಹಿಂದೂಗಳೇ ಬರುವುದು ಹೆಚ್ಚಾಗಿ, ಅವರು ಸ್ವಲ್ಪ ಈ ಸಲ ಹಿಂದೇಟು ಆಗ್ತಿದ್ದಾರೆ. ಒಂದು ಅಟ್ಟಿ ತೆಗೊಳ್ಳುವಲ್ಲಿ